ಮುಲ್ಕಿ ನಗರ ಪಂಚಾಯತ್ ಹಾಗೂ ಪಡುಪಣಂಬೂರು ಗ್ರಾಮ ಪಂಚಾಯತ್ ಗಡಿ ಭಾಗದ ಶೇಡಿಕಟ್ಟ ಬಳಿ ಹಳೆಯ ಅಣೆಕಟ್ಟಿಗೆ ಹಲಗೆ ಹಾಕದೆ ಕೃಷಿ ಪ್ರಧಾನ ಪ್ರದೇಶವಾದ ಮುಲ್ಕಿ ನಗರ ಪಂಚಾಯತ್ ವ್ಯಾಪ್ತಿಯ ಚಿತ್ರಾಪು, ಘಜನಿ, ಕಲ್ಸಂಕ, ಪಡುಬೈಲು ವ್ಯಾಪ್ತಿಯಲ್ಲಿ ಗದ್ದೆಯಲ್ಲಿ ಉಪ್ಪು ನೀರು ತುಂಬಿದ್ದು ಸುಮಾರು 500 ಎಕರೆ ಕೃಷಿಗೆ ತೀವ್ರ ತೊಂದರೆಯಾಗಿದೆ. ಉಪ್ಪು ನೀರು ಗದ್ದೆಗೆ ನುಗ್ಗಿದ್ದರಿಂದ 2ನೇ ಬಾರಿ ಗದ್ದೆಯಲ್ಲಿ ಕೃಷಿ ಮಾಡಲು ತೀವ್ರ ತೊಂದರೆಯಾಗಿದೆ ಹಾಗೂ ಮುಂದಿನ ದಿನಗಳಲ್ಲಿ ಬಾವಿಗೆ ಉಪ್ಪು ನೀರು ಸೇರುವ ಸಾಧ್ಯತೆ ಇದ್ದು ಕುಡಿಯುವ ನೀರಿಗೂ ಅಭಾವ ಎದುರಿಸುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಪಡುಪಣಂಬೂರು ಗ್ರಾಮ ಪಂಚಾಯತ್ ಹಾಗೂ ಮುಲ್ಕಿ ನಗರ ಪಂಚಾಯತ್ ಗಡಿ ಭಾಗದ ಶೇಡಿಕಟ್ಟ ಹಳೆಯ ಅಣೆಕಟ್ಟಿಗೆ ಸರಿಯಾಗಿ ಹಲಗೆ ಹಾಕದೆ ಗದ್ದೆಗಳಿಗೆ ಉಪ್ಪು ನೀರು ನುಗ್ಗುತ್ತಿದ್ದು ಕೃಷಿಕರ ಪಾಡು ಹೇಳತೀರದ ಮಟ್ಟಿಗೆ ಇಳಿದಿದೆ. ಅನೇಕ ಬಾರಿ ಮುಲ್ಕಿ ನಗರ ಪಂಚಾಯತ್ಗೆ ಅಣೆಕಟ್ಟು ದುರಸ್ತಿ ಬಗ್ಗೆ ಮನವಿ ನೀಡಿದ್ರೂ ಇದುವರೆಗೂ ಸ್ಪಂದನೆ ಸಿಕ್ಕಿಲ್ಲ ಎಂದು ಸ್ಥಳೀಯರಾದ ಸುಗಂಧಿ ಸಾಲ್ಯಾನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಪ್ಪು ನೀರು ನುಗ್ಗಿ 1 ವಾರದಿಂದ ಫುಲ್ಲು ನೀರೆಲ್ಲ ತುಂಬಿ ಹೋಗಿದೆ. ಗದ್ದೆಗೆ ತುಂಬಿ ನಮಗೆ ಬೆಳೆಯೆಲ್ಲ ಈಗ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಮುಂದಿನ ವರ್ಷ ಕೂಡ ಇದು ನಮಗೆ ಮಾಡುವ ಬೆಳೆ ಬರುತ್ತಾ ಇಲ್ವಾ ಅಂತಾಗಿದೆ. ನಾವು ಗೊತ್ತಿದ್ದವರಿಗೆಲ್ಲ ಹೇಳಿ ಆಗಿದೆ, ಅವರು ಯಾರು ಇದು ಮುಂದುವರಿಸಲಿಲ್ಲ. ಮತ್ತು ನಮ್ಮ ಬಾವಿಗೆ ಸಹ ಉಪ್ಪು ನೀರು ನುಗ್ಗಿದೆ. ಕುಡಿಯುವ ನೀರಿಗೆ ನಮಗೆ ಇದು ತುಂಬ ಇದು ಎಲ್ಲ ತೊಂದರೆ ಆಗಿದೆ ನೀರಿನಿಂದ. ಈಗೆಲ್ಲ ಉಪ್ಪು ನೀರು ಎಲ್ಲ ಬಂದು